5 ಬಾರಿ ಮುಂಬೈಯಿಂದ ಶಬರಿಮಲೆಗೆ ಪಾದಯಾತ್ರೆ ಮೂಲಕ ಶ್ರೀ ಅಯ್ಯಪ್ಪನ ದರ್ಶನ ಪಡೆದ ಚಂದ್ರಹಾಸ ಗುರುಸ್ವಾಮಿಯವರ ವಿಶೇಷ ಪೂಜೆ ಮುಖಾಂತರ ಅಯ್ಯಪ್ಪ ವೃತಾಚರಣೆ ಮಾಡುತ್ತಿದ್ದಾರೆ. ಈ ಬಗೆಗಿನ ಒಂದು ವರದಿ ನಿಮ್ಮ ಮುಂದೆ. ಅಯ್ಯಪ್ಪ ವ್ರತ ಮಾಡುವುದೆಂದರೆ ಅದೊಂದು ದೈವಿಕವಾದ ಅನುಭವ. ಸನಾತನ ಧರ್ಮದ ಪ್ರಕಾರ ಮನುಷ್ಯ ಭಗವಂತನಲ್ಲಿ ಐಕ್ಯವಾಗಲು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಮಾರ್ಗಗಳಿವೆ. ಅಯ್ಯಪ್ಪ ವ್ರತ ಮಾಡುವವರು ಭಕ್ತಿಯೋಗದ ಮೂಲಕವೇ ದೈವಿ ಸ್ವರೂಪದ ಅನುಭವ ಪಡೆಯುತ್ತಾರೆ. ಹೌದು, ಅಯ್ಯಪ್ಪ ವ್ರತ 41 ದಿನಗಳ ಆಚರಣೆ. ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯುವ ಮೊದಲು 41 ದಿನಗಳ ಕಠಿಣ ವ್ರತಾಚರಣೆ ಮಾಡುತ್ತಾರೆ. ಅಯ್ಯಪ್ಪ ಭಕ್ತರು ಕಪ್ಪು ಮತ್ತು ಖಾದಿ ಬಟ್ಟೆಯನ್ನ ಧರಿಸುತ್ತಾರೆ. ಕಪ್ಪು ಬಟ್ಟೆ ಎಲ್ಲ ಲೌಕಿಕ ಸುಖಾಚರಣೆಗಳನ್ನ ಬಿಟ್ಟು ದೇವರಿಗೆ ಶರಣಾಗಿದ್ದೇವೆ ಎಂಬುದನ್ನು ಬಿಂಬಿಸುತ್ತದೆ. ಈ ಎಲ್ಲ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿಕೊಂಡು ಬರುತ್ತಿರುವವರು ಶ್ರೀ ಚಂದ್ರಹಾಸ ಗುರುಸ್ವಾಮಿ ಶಂಕರಪುರ. ಚಂದ್ರಹಾಸ ಗುರುಸ್ವಾಮಿ ಮುಂಬೈ ಮತ್ತು ಶಂಕರಪುರದ ಹಲವಾರು ಶಿಷ್ಯರನ್ನ ಒಟ್ಟು ಸೇರಿಸಿ ಶಬರಿಮಲೆ ಯಾತ್ರೆ ಮಾಡುತ್ತಾರೆ. ಮುಂಬೈಯಿಂದ ಶಬರಿಮಲೆಗೆ ತಮ್ಮ ಶಿಷ್ಯರೊಂದಿಗೆ 5 ಬಾರಿ ನಡೆದುಕೊಂಡು ಶಬರಿಮಲೆ ಯಾತ್ರೆ ಮಾಡಿದ ಕೀರ್ತಿ ಇವರದು. 1 ಬಾರಿ ಮುಂಬೈಯಿಂದ ಪಾದಯಾತ್ರೆ ಆರಂಭಿಸಿದ ಸ್ವಾಮಿ ಜೊತೆಗೆ ಶ್ವಾನವೊಂದು ತಮ್ಮ ಜೊತೆಗೆ ಶಬರಿಮಲೆಯ ಪಂಪಾ ತನಕ ಜೊತೆಯಾಗಿ ಯಾತ್ರೆ ಮಾಡಿದೆ. ಚಂದ್ರಹಾಸ ಗುರುಸ್ವಾಮಿ ಮತ್ತು ಶಿಷ್ಯರಿಂದ ಮುಂಬಯಿಯಲ್ಲಿ ಮಹಾಪೂಜೆ ನಡೆಸಿ ನಂತರ ಊರಿಗೆ ಬರುತ್ತಾರೆ. ಶಂಕರಪುರದಲ್ಲಿ ಶಿಷ್ಯರೊಂದಿಗೆ ಸೇರಿ ವಿಶೇಷ ಮಹಾಪೂಜೆ ನೆರವೇರಿಸುತ್ತಾರೆ. ಅಯ್ಯಪ್ಪ ದೇವರಿಗೆ ಕರ್ಪೂರದ ವಿಶೇಷ ಆರತಿ ಮಾಡುತ್ತಾರೆ. ಇವರ ಪೂಜೆ ನೋಡುವುದೇ ಭಕ್ತರಿಗೆ ವಿಶೇಷವಾಗಿರುತ್ತದೆ. ಏನೇ ಆಗಲಿ, ನಂಬಿದವರನ್ನ ಯಾವತ್ತೂ ಕೈ ಬಿಡದ ಕಲಿಯುಗದ ದೇವರಾದ ಅಯ್ಯಪ್ಪನ ದರ್ಶನ ಎಲ್ಲರಿಗೂ ಸಿಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟಪಾಡಿ.